ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಕೊಲ್ಯ ಅಂಗನವಾಡಿ ಕೇಂದ್ರದ ಜಾಲ್ಗ್ ಇಂಟರ್ಲಾಕ್ ಪಾಡ್ನ ಕಾಮಗಾರಿಗೆ ಕೊಲ್ಯ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು ಶ್ರೀ ತಾರನಾಥ್ ಗಟ್ಟಿ ಚಾಲನೆ ಕೊರಿಯರು. ಗುದ್ದಲಿ ಪೂಜೆಗೆ ಬತ್ತಿತ್ತಿನ ಕುಡ್ಲ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ಎಡ್ಡೆ ಮದಿಪು ಕೊರ್ದು ಕೊಲ್ಯ ಅಂಗನವಾಡಿ ಕೇಂದ್ರ ಇಂದೆರ್ದು ದುಂಬು ಕೊಲ್ಯ ರಾಮ ಭಜನಾ ಮಂದಿರದ ನಿರೆಲ್ರು ನಡತೊಂದಿತ್ತಂಡು. ಕರಿನ ಸರ್ತಿ ಸೋಮೇಶ್ವರ ಪುರಸಭೆತ ವಿಶೇಷ ಅನುದಾನಡು ಪುನರ್ ನಿರ್ಮಾಣ ಮಾಡದಿತ್ತದು ಮೂಲಭೂತ ಸೌಕರ್ಯಗಳನ್ನು ಮಲ್ತುಕೊರಡು ಪಂಪಿನ ಮನವಿ ಕೊರ್ನಂಚ ಇನಿ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿಗೆ ಚಾಲನೆ ಕೊಡ್ತಾ ಈ ಕ್ಷೇತ್ರದ ಮಾತಾ ಅಂಗನವಾಡಿ ಕೇಂದ್ರಗಳು ಸುಸ್ಥಿತಿರು ಉಪ್ಪೊಡು ಪಂಪಿನವು ಎನ್ನ ಆಶಯ ಆದನ್ನು ಪಡೆ ತೆರಿಪಾಯರು. ಕೊಲ್ಯ ಅಂಗನವಾಡಿ ಕೇಂದ್ರ ಹಿಂದೆ ಬಹುಶಃ ಶ್ರೀರಾಮ ಭಜನಾ ಮಂದಿರ ಕೊಲ್ಯ ಇದರ ಆಶಯದಲ್ಲಿ ಎಲ್ಲ ಸಹಕಾರದೊಂದಿಗೆ ಇದು ಪ್ರಾರಂಭವಾಗಿತ್ತು. ಭಾಳಷ್ಟು ಮಕ್ಕಳಿಗೆ ಇಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಶಿಕ್ಷಕ ಇಲಾಖೆಯವರು ಉತ್ತಮವಾದ ಅಂಗನವಾಡಿ ಕೇಂದ್ರವಾಗಿ ಪರಿವರ್ತನೆ ಕೂಡ ಆಗಿತ್ತು. ಕಳೆದ ಸಲ ನಾವು ವಿಶೇಷ ಅನುದಾನದಿಂದ ಬಂದಂಥ ಸಂದರ್ಭದಲ್ಲಿ ನಮ್ಮ ನಗರಸಭೆಗೆ ಬಂದ ಸಂದರ್ಭದಲ್ಲಿ ಇವತ್ತು ಅಂಗನವಾಡಿ ಇಲಾಖೆ ಮುಖಾಂತರ ಈ ಒಂದು ಅಂಗನವಾಡಿ ಕೇಂದ್ರ ಇವತ್ತು ಪುನರ್ ನಿರ್ಮಿಸಲಾಯಿತು. ಆ ಸಂದರ್ಭದಲ್ಲಿ ಬಂದಾಗ ಇಲ್ಲಿಯ ಒಂದು ಮೂಲಭೂತ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅನುದಾನ ಕೇಳಿದರು. ಅವತ್ತು ಬಿಡುಗಡೆ ಮಾಡಿದ್ದೆ. ಬಹುಶಃ ಇವತ್ತು ಎಲ್ಲ ದೇವರ ಆಶೀರ್ವಾದ ಮುಖಾಂತರ ನಾವು ಇದಕ್ಕೆ ಚಾಲನೆ ಇವತ್ತು ಕೊಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಬಹುಶಃ ಇವತ್ತು ಈ ಕೆಲಸ ಆಗಲಿ. ನಮ್ಮ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಈಗಲೇ ನಾವು CDP ಅವರಿಗೆ ಹೇಳಿದ್ದೇವೆ. ನಮ್ಮ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಕೇಂದ್ರಗಳು ಯಾವುದೆಲ್ಲ ಉತ್ತಮ ಸ್ಥಿತಿ ನೂತನ ಕಟ್ಟಡ ಇದೆ, ಯಾವುದು ಹಳೆ ಕಟ್ಟಡ ಇದೆ, ಯಾವುದು ದುರಸ್ತಿ ಆಗಬೇಕು ಅಥವಾ ನೂತನವಾದ ಕಟ್ಟಡ ಆಗಬೇಕಾದ ಪಟ್ಟಿ ತೆಕ್ಕೊಂಡು ಹಂತವಾಗಿ ಕ್ಷೇತ್ರದ ಎಲ್ಲ ಅಂಗನವಾಡಿ ಕೇಂದ್ರವನ್ನು ನಾವು ಅಭಿವೃದ್ಧಿಪಡಿಸಿದ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಚೋಟಮಂಗಳೂರು ಲಯನ್ಸ್ ಕ್ಲಬ್ದ ಮಾಜಿ ಅಧ್ಯಕ್ಷರು ಹರಿಣಾಕ್ಷಿ ಕೊಲ್ಯ, ಬಾಲ ವಿಕಾಸ ಕೇಂದ್ರದ ಸದಸ್ಯರು ಗೋಪಾಲಕೃಷ್ಣ ಸೋಮೇಶ್ವರ, ಪ್ರೇಮ್, ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ಶ್ರೀರಾಮ ಭಜನಾ ಮಂದಿರದ ಮಹಿಳಾ ಮಂಡಳಿದ ಅಧ್ಯಕ್ಷರು ಶ್ರೀಮತಿ ಶಾರದಾ, ಅಂಗನವಾಡಿ ಕಾರ್ಯಕರ್ತೆಯರು ತೇಜಸ್ವಿ, ಸಹಾಯಕಿ ಪದ್ಮಾವತಿ, ಉಳ್ಳಾಲವಲಯ ಮೇಲ್ವಿಚಾರಕಿ ಶಂಕರಿ ಈ ಪೊರ್ತೋಟುಗೆ ಇದ್ದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೈಲಾ ಕಾರ್ಕಿ ಪ್ರಾಸ್ತಾವಿಕವಾದ ಪಾತಿರಿಯರು. ಆ್ಯಕ್ಚುಲಿ ಇದೇ ವರ್ಷ ಅಂದರೆ ಕಳೆದ ಒಂದು ವರ್ಷ ದೀಪಾವಳಿ ಸಮಯಕ್ಕೆ ನಾನಿನ್ನೂ ಹೊಸದಾಗಿ ಬಂದಿದ್ದೆ. ಆವಾಗ ಈ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಿದ್ವಿ. ಈಗ ಸರ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಮಕ್ಕಳಿಗೋಸ್ಕರ ಇಂಟರ್ಲಾಕ್ ಹಾಕಿಸ್ತಿದ್ದಾರೆ. ಮತ್ತು ಎಲ್ಲರ ಸಹಕಾರ ಇದಕ್ಕಿದೆ. ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.